ಯುಗಪುರುಷ ಕಿನಿಗೋಳಿ ಕಥಾಬಿಂದು ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಹಾಗೂ ಕಥಾಬಿಂದು ಪ್ರಕಾಶನದ ಆಶ್ರಯದಲ್ಲಿ ಪಿವಿ ಪ್ರದೀಪ್ ಕುಮಾರ್ ಸಾರಥ್ಯದಲ್ಲಿ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮವು ಕಿನಿಗೋಳಿಯ ಯುಗಪುರುಷ ಸಭಾಂಗಣದಲ್ಲಿ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಹರಿಕೃಷ್ಣ ಪುನರೂರ್ ಅವರು, ನಿರಂತರ ಬರವಣಿಗೆಯ ಪರಿಶ್ರಮದಿಂದ ಸಾಹಿತ್ಯದಲ್ಲಿ ಸಾಧನೆ ಮಾಡಲು ಸಾಧ್ಯ. ಕನ್ನಡವನ್ನ ಉಳಿಸುವುದರ ಜೊತೆಗೆ ಕವಿಗಳನ್ನ ಬೆಳೆಸೋಣ, ಪ್ರೋತ್ಸಾಹಿಸೋಣ ಎಂದು ಹೇಳಿದರು. ಎಷ್ಟೋ ಜನ ಸಾಧಕರನ್ನು ಗುರುತಿಸಿದ್ದೇವೆ. ಜೊತೆಗೆ ವಿದ್ಯಾಭ್ಯಾಸದಲ್ಲಿ ಅಂಕ ಗಳಿಸಿ ನಮ್ಮ ಊರಿಗೆ ಹೆಲ್ಪ್ ಮಾಡಿದಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿದ್ದೇವೆ. ಇದೆಲ್ಲ ಒಳ್ಳೆಯ ಕಾರ್ಯಕ್ರಮ. ಈ ವೇದಿಕೆ ಸರಸ್ವತಿ ಮಂಟಪ ಯಾವಾಗಲೂ ಕಾರ್ಯಕ್ರಮ ನಡೀತಾ ಇರ್ತದೆ. ನಾವು ಬರ್ತಾ ಇರ್ತೇವೆ. ನಾವು ಏನೇ ಇರಲಿ ಆ ಬಣ್ಣಗಳು ಇವತ್ತು ಒಳ್ಳೆಯ ಕೆಲಸ ಆಗಿದೆ. ನಾವೆಲ್ಲ ಸೇರಿ ಇಂಥ ಕಾರ್ಯಕ್ರಮ ಪ್ರೋತ್ಸಾಹ ನೀಡುವ ಒಂದು ಎಲ್ಲ ದೂರಗಳು ಒಂದು ಎಲ್ಲ ಜನಗಳಿಗೆ ಒಳ್ಳೇದು ಮಾಡಿ ನಿಮ್ಮ ಇನ್ನಷ್ಟು ಸಾಹಿತ್ಯದ ಕೆಲಸಗಳಾಗಲಿ ಕನ್ನಡ ಹಬ್ಬೆಯನ್ನು ಮರೆಯದೆ ಎಲ್ಲ ಕನ್ನಡ ಸೇವೆ ಮಾಡುವ ಹುಡುಗರಿಗೆ ಮತ್ತು ಪ್ರತಿಭರಿಗೆ ಶುಭ ಹಾರೈಸ್ತಾ ಇದ್ದೇನೆ. ಪುಸ್ತಕ ಮೈಯನವರಿಗೂ ಕೂಡ ಶುಭ ನಾವೆಲ್ಲ ಸೇರಿ ಕನ್ನಡದ ಉಳಿವಿಗೆ ಪ್ರಯತ್ನ ಮಾಡುವ ಹೇಳ್ತಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ಇದ್ದೇನೆ. ನಮಸ್ಕಾರ. ಈ ವೇಳೆ ಪಿಯುಸಿಯಲ್ಲಿ ಸಾಧನೆ ಮಾಡಿದ ಸಹನಾ ಕಿನಿಗೋಳಿ, ವಿಘ್ನೇಶ್ ಮಲ್ಯ ಹಾಗೂ ರತನ್ ಕಾಮತ್ ಅವರನ್ನು ಗೌರವಿಸಲಾಯಿತು. ಹಾಗೂ ಕರ್ನಾಟಕ ಸಾಧನಾ ರತ್ನ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಕೃಷಿಕರಾದ ಮಲ್ಲಿಕಾರ್ಜುನ್ ಜಿ, ಪರಮೇಶ್ವರ್, ಬಸವರಾಜ್, ಮಾಧ್ಯಮ ಕ್ಷೇತ್ರದಲ್ಲಿ ಕೆಎಂ ಖಲೀಲ್, ಚಿತ್ರಕಲೆಯಲ್ಲಿ ವಿವಿ ರಾಘವೇಂದ್ರ, ಕೃಷಿ ತಜ್ಞ ನಿಂಗಾರೆಡ್ಡಿ, ಶಿಕ್ಷಣದಲ್ಲಿ ಬಿಂದು, ತಬಲಾ ವಾದಕ ಕವಿತಾ ಕಿಣಿ, ರವೀಂದ್ರ ಕಿಣಿ, ಚಿತ್ರಕಲೆಯಲ್ಲಿ ಸಚ್ಚಿದಾನಂದ ಗುಪ್ತಾ ಅವರನ್ನ ಸಾಧನಾ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕಥಾಬಿಂದು ಪ್ರಕಾಶನದ 29ನೆಯ ಕೃತಿ ದಿವ್ಯಮಯ್ಯ ಅವರ ಅಂಕುರ ಎಂಬ ಕೃತಿಯನ್ನ ಬಿಡುಗಡೆಗೊಳಿಸಲಾಯಿತು. ವೇದಿಕೆಯಲ್ಲಿ ಮೂಡಬಿದ್ರಿಯ ಉದ್ಯಮಿ ಶ್ರೀಪತಿ ಭಟ್, ಕಿನಿಗೋಳಿ ಯುಗ ಪುರುಷದ ಪ್ರಧಾನ ಸಂಪಾದಕ ಭುವನ ಅಭಿರಾಮ ಉಡುಪ, ಸಾಹಿತಿ ಪಿವಿ ಪ್ರದೀಪ್ ಕುಮಾರ್, ರಾಣಿ ಪುಷ್ಪಲತಾ ದೇವಿ, ಸುನೀತಾ ಪ್ರದೀಪ್ ಕುಮಾರ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮುಲ್ಕಿ.